ಪೇಪರ್ ಥರ ತೆಳ್ಳಗಿನ ಗರಿಗರಿಯಾಗಿರುವಂಥ ರವೆ ದೋಸೆಯನ್ನು 100% ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ತುಂಬಾ ಸುಲಭವಾಗಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದರೆ ಯಾರು ಬೇಕಾದರೂ ರವೆ ದೋಸೆನ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ನಮಸ್ತೆ, ಹೇಗಿದ್ರಲ್ಲ? ನಿಮಗೆ ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮುಂಚೆ ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಪೇಪರ್ ರವೆ ದೋಸೆಯನ್ನು ಮಾಡಲಿಕ್ಕೆ ನಾರ್ಮಲ್ ಆಗಿರುವಂಥ ಉಪ್ಪಿಟ್ಟು ರವೆ 1 ಕಪ್ಪಷ್ಟು ತಗೊಂಡಿದ್ದೇನೆ. ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಅದಾದ ನಂತರ 1 ಕಪ್ ರವೆಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅದಾದ ನಂತರ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಅಥವಾ ದೊಡ್ಡದಾಗಿರುವಂಥ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿ ಲೀವ್ಸನ್ನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕಾಳು ಮೆಣಸನ್ನು ಜಜ್ಜಿಬಿಟ್ಟು ಹಾಕೋಬಹುದು. 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಉಪ್ಪು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮೊದಲಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮೊದಲು ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ಹದಕ್ಕೆ ಬರುತ್ತೆ. ಇವಾಗ ಅದೇ ಕಪ್ಪಲ್ಲಿ ಮತ್ತೆ 3 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ಟೋಟಲ್ ಆಗಿ ಇಲ್ಲಿಗೆ ನಾವು 5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇವೆ. ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ಆ್ಯಕ್ಚುಲ್ ಆಗಿ ರವೆ ದೋಸೆದು ಹಿಟ್ಟು ಇದೆಯಲ್ವಾ, ನಮಗೆ ನೀರು ದೋಸೆ ಹಿಟ್ಟಿನ ಥರ ತುಂಬಾ ತೆಳ್ಳಗೆ ಬಂದರೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತೆಳ್ಳಗಿನ ದೋಸೆ ಮಾಡ್ಬೋದು. ಒಂದು 5 ನಿಮಿಷ ಬಿಟ್ಬಿಡಿ. ರವೆ ಸ್ವಲ್ಪ ದಪ್ಪ ಆಗಿ ಈ ಹಿಟ್ಟಿನೊಂಚೂರು ದಪ್ಪ ಆಗೋ ಚಾನ್ಸಸ್ ಇರುತ್ತೆ 5 ನಿಮಿಷ ಬಿಟ್ಟ ನಂತರ. ಒಂದು ವೇಳೆ ಹಿಟ್ಟು ಒಂದು ಸ್ವಲ್ಪ ದಪ್ಪ ಆಗಿದೆ ಅಂತಂದರೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಅರ್ಧ ಕಪ್ ಸಾಕು, ಜಾಸ್ತಿ ಬೇಡ. ಸೊ ಟೋಟಲ್ ಆಗಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ 1 ಕಪ್ ರವೆಗೆ 5.5 ಕಪ್ಪಷ್ಟು ನಾನು ನೀರನ್ನು ಯೂಸ್ ಮಾಡಿದ್ದೀನಿ ಅದೇ ಕಪ್ಪಲ್ಲಿ. ಇವಾಗ ನೀವು ತೆಗೆದು ಹಾಕುವಾಗ ಕೂಡ ಅಷ್ಟೇ ಮೇಲಿಂದ ಕಲಿಸ್ಕೋಬೇಕು. ಸ್ಟವ್ ಮೇಲೆ ಒಂದು ತವ ಇಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತವ ಕಾದ ನಂತರ ಇವಾಗ ಸೌಟಲ್ಲಿ 1 ಸ್ಪೂನಷ್ಟು ರವೆ ದೋಸೆದ ಹಿಟ್ಟನ್ನು ತೆಗೆದು ಈ ಥರ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡುವಾಗ ಕೂಡ ಅಷ್ಟೇ, ನಿಮಗೆ ನೀಟಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರಬೇಕು ಅಂತಂದರೆ ತವ ಚೆನ್ನಾಗಿ ಕಾದಿರಬೇಕು. ತವ ಎಲ್ಲ ಕಡೆ ಈಕ್ವಲ್ ಆಗಿರಬೇಕು. ಉರಿ ಇದೆಯಲ್ವ, ಮೀಡಿಯಮ್ ಉರಿ ಇರಬೇಕು ಮತ್ತು ಎಲ್ಲ ಕಡೆ ಕರೆಕ್ಟಾಗಿ ತವಕ್ಕೆ ಸ್ಪ್ರೆಡ್ ಆಗಿ ಉರಿಬೇಕು. ಆವಾಗ ಈಕ್ವಲ್ ಆಗಿ ದೋಸೆ ಎಲ್ಲ ಕಡೆ ನೀಟಾಗಿ ಕಾಯುತ್ತೆ ಮತ್ತು ಕ್ರಿಸ್ಪಿ ಆಗುತ್ತೆ. ನಿಮಗೆ ರವೆ ದೋಸೆ ಕಾಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿಯೇ ಹಿಡಿಯುತ್ತೆ, ಯಾಕಂತಂದರೆ ಕ್ರಿಸ್ಪಿ ಆಗಬೇಕಲ್ವ. ಹಾಗೆಯೇ ನೋಡಿ, ಕ್ರಿಸ್ಪಿ ಆಗಿರುವಂತಹ ಗರಿ ಆಗಿರುವಂತಹ ರವೆ ದೋಸೆ ರೆಡಿ ಆಗಿದೆ. ನಿಮಗೆ ಹಿಟ್ಟು ಹಾಕ್ತಾ ಸ್ವಲ್ಪ ದಪ್ಪ ಆಗಿದೆ ಅಂತ ಅನ್ನಿಸಿದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನ ಕಲಿಸ್ಕೊಂಡು ದೋಸೆ ಹಾಕ್ತಾ ಹೋಗ್ಬೋದು. ನೋಡಿ, ಇಷ್ಟೇ. ನಾನು ಹೇಳಿರೋ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀರಿನ ಪ್ರಮಾಣ ಕೂಡ ಕರೆಕ್ಟಾಗಿ ಹಾಕ್ಕೊಂಡು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡು ದೋಸೆನ ನೀಟಾಗಿ ಹುಯ್ದರೆ ಪರ್ಫೆಕ್ಟಾಗಿ ರವೆ ದೋಸೆ ಮಾಡ್ಬೋದು. ತುಂಬಾ ಸಿಂಪಲಾಗಿ, ದೊಡ್ಡ ಕೆಲಸನೇ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.